ಉಜ್ಜಯಿನಿಯ ಮಹಾಕಾಲನ ಸನ್ನಿಧಿಯಲ್ಲಿ ಕಾರಿಡಾರ್ ಅನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ದೇಶದ ಪ್ರಧಾನಿ ಮೋದಿ ಅವರು. ಈ ಸಂದರ್ಭದಲ್ಲಿ ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದರು. ದೇಶದ ಹಲವಾರು ತೀರ್ಥಕ್ಷೇತ್ರಗಳ ಜೀರ್ಣೋದ್ಧಾರ ಕಾರ್ಯಗಳು ನಡೆಯುತ್ತವೆ. ಅದೇ ರೀತಿಯಾಗಿ ಹಲವು ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾದಂತಹ ಸೌಲಭ್ಯವನ್ನು ಕಲ್ಪಿಸಿ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ತಂದಿದೆ. ಈ ಬಾರಿ ಉಜ್ಜಯಿನಿಯ ಮಹಾಕಾಲನ ಸನ್ನಿಧಿಯಲ್ಲಿ ಬೃಹತ್ ಕಾರಿಡಾರ್ ಅನ್ನು ನಿರ್ಮಿಸಲಾಗಿದ್ದು, ಇದು ದೇಶದಲ್ಲೇ ಅತ್ಯಂತ ದೊಡ್ಡ ಕಾರಿಡಾರ್ ಆಗಿದೆ. ಈ ಲೋಕಾರ್ಪಣಾ ಸಮಾರಂಭದಲ್ಲಿ ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಭಾಗಿಯಾದರು. के दृष्टा हैं और आनुवांशिक विज्ञान और अस्त्र शस्त्र की विद्या के ज्ञाता, और यही भारत जिसे पहले विश्व गुरु के नाम से जाना जाता था, उसके बाद महर्षि भारद्वाज जो स्वयं देवगुरु बृहस्पति के पुत्र हैं, ऋग्वेद के छठ, जिसमें अगर आपको इन भित्त चित्रों पर जो कथाएं जिसे आप नहीं समझ पा रहे हैं, आप बारकोड के ಅವಂತಿಕಾಪುರಿ ದ್ವಾರಾವತಿ ಚೈವ ಸಪ್ತೈತಾ ಮೋಕ್ಷದಾಯಿಕಾಃ. ಭರತಖಂಡದಲ್ಲಿರುವ 7 ಸಪ್ತ ಮೋಕ್ಷ ಕ್ಷೇತ್ರಗಳಲ್ಲಿ ಒಂದಾಗಿರತಕ್ಕಂತಹ ಅವಂತಿಕಾಪುರಿಯ ಪರಿಸರದ ಈ ವೈಭವವನ್ನು ಕಂಡು ಇವತ್ತು ತುಂಬಾ ಸಂತೋಷಗೊಳ್ತಾ ಇದ್ದೇವೆ. ಪರಿಸರ ಪೂರ ಸ್ವಚ್ಛ ಆಗಿದೆ. ಭಕ್ತರು ನಾವು ಸದಾಕಾಲವೂ ಕೂಡ ಈ ಪರಿಸರವನ್ನು ಹೀಗೆ ಸ್ವಚ್ಛವಾಗಿ ಇಟ್ಟುಕೊಂಡಲ್ಲಿ ಆ ಮಹಾಕಾಲನ ಅನುಗ್ರಹ ಶ್ರೀರಕ್ಷೆ ನಮಗೆಲ್ಲರಿಗೂ ದೊರಕತ್ತೆ. ಈ ವೈಭವವನ್ನು ಕೊಂಡು ನಾವು ತುಂಬಾ ಸಂತೋಷಪಟ್ಟಿದ್ದೇವೆ. ಆ ಮಹಾಕಾಲನ ಅನುಗ್ರಹ ಎಲ್ಲ ಸದ್ಭಕ್ತರ ಮೇಲೆ ನಿರಂತರ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅದರಂತೆ ಇಂತಹ ಒಂದು ಸುಂದರ ಪರಿಸರವನ್ನು ನಿರ್ಮಿಸಿಕೊಟ್ಟಿರತಕ್ಕಂತಹ ನಮ್ಮ ಪ್ರಧಾನಮಂತ್ರಿಗಳವರನ್ನು, ಮಾನ್ಯ ನರೇಂದ್ರ ಮೋದಿ ಅವರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ